ಪಕ್ಷವನ್ನ ಅಧಿಕಾರಕ್ಕೆ ತಂದಿರತಕ್ಕಂಥ ದೇವ ದುರ್ಲಭ ಕಾರ್ಯಕರ್ತರ ಭಾವನೆಗಳಿಗ ಪ್ರತೀಕವಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪುತ್ತೂರಿಗೆ ಪುತ್ತಿಲ ಅನ್ನೋ ಕೂಗು ಚುನಾವಣಾ ಟಿಕೆಟ್ ಘೋಷಣೆ ಆಗುವುದಕ್ಕೂ ಮೊದಲೇ ಕೇಳಿಬಂದಿತ್ತು. ಆದರೆ ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದ ಕೆಲವು ಸ್ವಯಂ ಘೋಷಿತ ನಾಯಕರು ಸುಳ್ಯದ ಆಶಾ ತಿಮ್ಮಪ್ಪ ಗೌಡ್ರಿಗೆ ಪುತ್ತೂರಿನ ಟಿಕೆಟ್ ಕೊಟ್ಟರು. ರೇಸ್ನಲ್ಲಿ ಇಲ್ಲದ ಆಶಾ ಅವರಿಗೆ ಹೇಗೆ ಟಿಕೆಟ್ ಕೊಟ್ರಿ? ಪುತ್ತಿಲಾಗೆ ಏಕೆ ಕೊಟ್ಟಿಲ್ಲ? ಆಶಕ್ಕ ಬಿಟ್ಟು ಬೇರೆ ಯಾರು ಇರಲಿಲ್ವಾ? ಹೀಗೆ ಒಂದಿಷ್ಟು ಪ್ರಶ್ನೆಗಳ ಮೂಲಕ ಹಿಂದೂ ಬಾಂಧವರೆಲ್ಲ ಸೇರಿ ಪುತ್ತಿಲವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿಬಿಟ್ರು. ಬೆರಳೆಣಿಕೆಯ 1000 ಅಂತರದಿಂದ ಪುತ್ತಿಲ ಸೋಲನ್ನ ಅನುಭವಿಸಿದ್ರು. ಈ ಸೋಲು ಪುತ್ತಿಲವರ ಸೋಲಲ್ಲ, ಮತ ಹಾಕಿದ ಪ್ರತಿಯೊಬ್ಬರ ಸೋಲು ಅಂತ ಹೇಳಿದ್ರು. ಈ ಸೋಲಿಗೆ ತಕ್ಕ ಉತ್ತರ ಕೊಡುವುದಕ್ಕೆ ಇದೀಗ ಪುತ್ತೂರು ಮಾತ್ರವಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತಿಲ ಅಭಿಮಾನಿಗಳು ನಿಂತಿದ್ದಾರೆ. ನಮ್ಮ ಮನದಲ್ಲಿ ಕೂಡ ಕೇಸರಿ ರಾರಾಜಿಸಬೇಕು. ಆ ಭಗವದ್ವಚನದ ಅಡಿಯಲ್ಲಿ ಇಡೀ ಹಿಂದೂ ಸಮಾಜದ ಶಕ್ತಿ 100ನೇ ವರ್ಷದ ಸಂದರ್ಭದಲ್ಲಿ ಹಿಂದೂ ಸಮಾಜದಿಂದ ಹೌದು, ಪುತ್ತೂರು ಕ್ಷೇತ್ರದ ಫಲಿತಾಂಶದ ಬಗ್ಗೆ ಇಡೀ ತುಳುನಾಡೆ ಕಾದಿತ್ತು. ಆದರೆ ಕೊನೆ ತನಕ ಕಾದಾಟ ನಡೆಸಿದ್ದ ಪುತ್ತಿಲ ಬೆರಳೆಣಿಕೆಯ 1000 ಅಂತರದಲ್ಲಿ ಸೋಲಬೇಕಾಯಿತು. ಒಂದು ವೇಳೆ ಪುತ್ತಿಲ ಗೆದ್ದಿದ್ರೆ ಈ ಕೂಗು ಕೇಳಿ ಬರ್ತಿರ್ಲಿಲ್ಲ, ಅಥವಾ ಬಿಜೆಪಿ ತನ್ನ ಅಭ್ಯರ್ಥಿ ಎಂದು ಘೋಷಿಸಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳು ಎದ್ದೇಳ್ತಿರ್ಲಿಲ್ಲ. ಇದೀಗ ತುಳುನಾಡಿನಾದ್ಯಂತ 2024ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಲೋಕಸಭೆಗೆ ಪುತ್ತಿಲ, ಹತ್ತೂರಿಗೆ ಪುತ್ತಿಲ, ಹೀಗೆ ಒಂದಿಷ್ಟು ಅಭಿಯಾನಗಳು ಶುರುವಾಗಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ಪತ್ರವನ್ನ ಕಳುಹಿಸಲಾಗಿದೆ. ಈ ಚುನಾವಣೆಯಲ್ಲಿ ಪುತ್ತೂರಿಗೆ ಸೀಮಿತವಾಗಿದ್ದ ಪುತ್ತಿಲ ಸೋತ ಬಳಿಕ ಬಿಜೆಪಿಗೆ ಮತ್ತೊಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿದ್ದಾರೆ. ಅಷ್ಟಕ್ಕೂ ಇದು ಪುತ್ತಿಲವರ ಬೇಡಿಕೆಯಲ್ಲ, ಅದೇ ರೀತಿ ಪುತ್ತೂರಿನವರ ಬೇಡಿಕೆ ಕೂಡ ಅಲ್ಲ. ತುಳುನಾಡಿನ ನಾನಾ ಭಾಗದ ಕೆಚ್ಚೆದೆಯ ಹಿಂದೂಗಳ ಬೇಡಿಕೆ. ಇದಕ್ಕೆ ಪುತ್ತೂರಿನ ಪುತ್ತಿಲ ಅಭಿಮಾನಿಗಳು ಧ್ವನಿಯಾಗಿದ್ದಾರೆಯಷ್ಟೇ. ಒಂದಿಬ್ಬರ ಸ್ವಾರ್ಥದಿಂದಾಗಿ ಬಿಜೆಪಿ ಎನ್ನೋ ಮನೆ 2 ಭಾಗವಾಯಿತು. ಇದೀಗ ಗೆಲ್ಲೋ ಕ್ಷೇತ್ರವನ್ನ ಕಳ್ಕೊಂಡಿದೆ. ಸೋತ ಬಳಿಕ ಇಡೀ ತುಳುನಾಡಿನ ಜನರೇ ನಮ್ಮ ಮುಂದಿನ ಎಂಪಿ ಪುತ್ತಿಲ ಅಂತಿದ್ದಾರೆ. ಬಿಜೆಪಿ ಮಾಡಿದ ಒಂದು ಜಡವಟ್ಟಿನಿಂದ ತನ್ನ ಕಾಲಿಗೆ ತಾನೇ ಚಪ್ಪಡಿ ಕಲ್ಲು ಹಾಕಿಕೊಂಡಿದೆ. ನಮಸ್ಕಾರ. ನಮ್ಮ ಮನದಲ್ಲಿ ಕೂಡ ಕೇಸರಿ ರಾರಾಜಿಸಬೇಕು. ಆ ಭಗವದ್ವಚನದ ಅಡಿಯಲ್ಲಿ ಇಡೀ ಹಿಂದೂ ಸಮಾಜದ ಶಕ್ತಿ 100ನೇ ವರ್ಷದ ಸಂದರ್ಭದಲ್ಲಿ ಹಿಂದೂ ಸಮಾಜದಿಂದ ಆಗಬೇಕು ಅನ್ನತಕ್ಕಂಥ ಯೋಚನೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.